ಅಣ್ಣ ಟಿ ವಿ ಅಂದರೆ ಆ್ಯಕ್ಚುಲಿ ನಮಗೆ ಮುತ್ತಪ್ಪಣ್ಣ ಕಡೆಯಿಂದ ಅಣ್ಣ ಅಂತ ಒಂದು ಇದು, ಹಾಗೆ ಉದಯ ಅಣ್ಣ, ಮತ್ತು ನಮಗೂ ಎಲ್ಲರೂ ಅಣ್ಣ ಅಣ್ಣ ಅಂತಾರೆ. ಈ ಅಣ್ಣ ಅಂತ ಹೇಳೋದ್ರಲ್ಲಿ ಒಂದು ಭಾಳ ಒಂದು ಆತ್ಮೀಯತೆ ಇದೆ. ಅದಕ್ಕೋಸ್ಕರ ನಮಗೊಂದು ಮನಸ್ಸಲ್ಲಿ ಬಂತು, ಯಾಕೆ ಅಣ್ಣ ಟಿ ವಿ ಅಂತ ಇರಬಾರ್ದು. ಪ್ರತಿಯೊಂದು ಈ ಅಣ್ಣ ಟಿ ವಿ ಕಡೆ ನಾವು ಮಾಡಿದ ಉದ್ದೇಶ ಏನಂದರೆ, ಮುಖ್ಯವಾಗಿ ನಾವು ಈ ಕರಾವಳಿ ಪ್ರದೇಶದ ಜನ, ಬಾಂಬೆ, ಚೆನ್ನೈ ಅಥವಾ ಎಲ್ಲಿಯಾದರೂ ಬೆಂಗಳೂರಲ್ಲಿ ಒಂದು ಕಡೆ ಹೋಗಿ ಸೆಟ್ಲಾಗಿ ಭಾಳ ಒಂದು ಅದ್ಭುತ ಕಾರ್ಯ ಮಾಡ್ತಾಯಿದ್ದಾರೆ. ಆದರೆ ಒಬ್ರಿಗೊಬ್ರು ಪರಿಚಯ ಇರೋದಿಲ್ಲ ಯಾರ್ದು. ಅಂಥವರನ್ನು ನಾವು ಮುಖ್ಯ ವಾಹಿನಿಯಲ್ಲಿ ತರೋಣ, ಅವ್ರ ಬಗ್ಗೆ ವಿಚಾರವಾಗಿ 4 ಜನ ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು, ಅಥವಾ ಅವರನ್ನು ನೋಡಿ ಇನ್ಸ್ಪಿರೇಷನ್ ಆಗಲಿ, ಮುಂದಕ್ಕೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ. ಈ ಬೆಂಗಳೂರನ್ನು ನಾವು ಕರಾವಳಿಯವರು, ಈ ಬೆಂಗಳೂರಿಗೆ ಕೂಡ ಕರಾವಳಿಯವರಂದ್ರೆ ಭಾಳ ಅಚ್ಚುಮೆಚ್ಚು, ವಿಶ್ವಾಸ. ಒಂದು ವ್ಯಾಪಾರ ಆಗಲಿ ಏನೇ ಒಂದು ಮಾಡಿದರೂ ಕೂಡ ಭಾಳ ಮೆಚ್ಚುತ್ತಾರೆ. ನೀವು ಮಂಗಳೂರಿನವರ ಅಂತ ಕೇಳುವಾಗ ನಮ್ಗೆ ಖುಷಿಯಾಗುತ್ತೆ. ನೀವು ಇಡೀ ವರ್ಲ್ಡ್ ವೈಡ್ ಎಲ್ಲಿ ಹೋಗಲಿ, ಮಂಗಳೂರಿನವರಿಗೆ ಒಂದು ಸ್ಪೆಷಲ್ ಒಂದು ಏನಾಗಿದೆ, ಎಲ್ಲ ಕಡೆ ಅಣ್ಣ ಅಂತ ಕರೀತಾರೆ. ಹೌದು, ಈ ಮೆಡ್ರಾಸಿನವ್ರಿಗೂ ಮತ್ತು ಮಂಗಳೂರಿನವ್ರಿಗೂ ಯಾರು ಹೋದ್ರು, ಎಲ್ಲೂ ಯಾವ ಇದು ಹೋದ್ರು ಅಣ್ಣ ಅಂತಾರೆ. ಅದು ನಾವೊಂದು ಅಭ್ಯಾಸ, ನೀವು ಈಗ ಫೇಮಸ್ ಮಾಡ್ತಾ ಇದ್ರಿ. ಅದನ್ನು ಅಣ್ಣ ಅಂತ ನಾವು ಫೇಮಸ್ ಮಾಡೋದು ಏನಕ್ಕೆ ಅಂದರೆ, ನಾವು ಇನ್ನೊಬ್ರಿಗೆ ಅಣ್ಣ ಅಂತ ಹೇಳಿದ್ರೆ ಅವರು ನಮ್ಗೆ ಅಣ್ಣ ಅಂತಾರೆ. ಅದೊಂದು ಭಾಳ ವಿಶ್ವಾಸ ಬೆಳೀತದೆ. ಅದಕ್ಕೋಸ್ಕರ ನಾನು ಒಂದು ಯೋಚನೆ ಮಾಡಿ ಈ ಅಣ್ಣ ಟಿ ವಿ ಅಂತ ಯಾಕೆ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಬಂತು. ಅದನ್ನು ಸ್ವಲ್ಪ ಇದು ಮಾಡೋಣ ಅಂತ ಯೋಚನೆ ಮಾಡಿ. ಒಳ್ಳೆಯದಾಗಲಿ, ನಿಮ್ಮ ಅಣ್ಣ ಟಿ ವಿಗೆ ಒಳ್ಳೆಯದಾಗಲಿ. ಅಮ್ಮನಷ್ಟೇ ಆತ್ಮೀಯತೆಯ ವರ್ಡ್ ಮತ್ತೊಂದು ಅಕ್ಷರ ಅಂತಂದರೆ ಅಣ್ಣ ಅಲ್ವಾ? ಅಣ್ಣ ಅನ್ನುವಾಗ ಪ್ರತಿಯೊಂದು ಖುಷಿ ಆಗುತ್ತೆ ಆ ವಿಚಾರದಲ್ಲಿ. ಯಾರೇ ಹಿರಿಯರಾಗಲಿ ಕಿರಿಯರಾಗಲಿ ಅವ್ರನ್ನ ಅಣ್ಣ ಬಾ, ಅಣ್ಣ ಇಲ್ಲಿ, ಅಣ್ಣ ಹೋಗಣ್ಣ ಅಲ್ಲಿ, ಅಲ್ಲ ಅಣ್ಣ ಬನ್ನಿ ಅಣ್ಣ ಅಂತಂದು ಒಂದು ಖುಷಿ. ಆ ಅಣ್ಣ ಅಂತ ವರ್ಡನ್ನು ನೀವು ಇಟ್ಟು ಟಿ ವಿ ನಡೆಸ್ತಾ ಇದ್ದೀರ. ಇವತ್ತು ಆ ಟಿ ವಿ ಒಳ್ಳೆಯದಾಗಲಿ, ಶುಭವಾಗಲಿ. ಟಿ ವಿ ಮುಂದಕ್ಕೆ ಭಾಳಷ್ಟು ದೊಡ್ಡ ಮಾಧ್ಯಮ ಇದರಲ್ಲಿ ಬರಲಿ. ಒಂದು ರೆಗ್ಯುಲರ್ ಟಿ ವಿ ದೊಡ್ಡ ಇದರ ಮಾಧ್ಯಮ ಆಗಿ ರೆಗ್ಯುಲರ್ ಆಗಿ ಜನ ನೋಡುವಂಥ ಒಂದು ನಿಮ್ಮ ಇದು ಆಗಲಿ ಅಂತ ಹೇಳ್ಕೊಂಡು ನಾನು ಹಾರೈಸ್ತೇನೆ. ಒಳ್ಳೆಯದಾಗಲಿ ಗಣೇಶಣ್ಣ. ಈ ಅಣ್ಣ ಟಿ ವಿ ಮುಂದಕ್ಕೆ ಭಾಳಷ್ಟು ಬೆಳೀಲಿ ಅಂತ ನಮ್ಮ ಒಂದು ಆಸೆ. ನಮಸ್ಕಾರ. ನಮಸ್ಕಾರ.